ದೈವಾವನ ಪ್ರೀತಿಯಾದ ಪ್ರಾರ್ಥನೆ ಪುನಃ ದೈವವಾದ ಒಲಿದು ಬರ್ತದೆ. ಸಂಪತ್ತ ಕ್ರೋಢೀಕರಣ ಸಂಪತ್ತ ರಾಶಿ ನಿಯಮನ ಗರ್ಭಡ ಒಂದು ನನ್ನ ಆವಿರ್ಪಣ ಕಾರ್ಯವಾಗಿ ವಿಘ್ನದ ಒಂದು ಬಿರುಸಾಯಿತದೆ ಮಾಡಿದ ಮಾಯ ಉಪದಪ್ಪ ಒಂದು ಕಾರ್ಯಜಯ ಮಲ್ಪಾದಕೊಂಡು ಹೊರಗದೆ ನಿಮ್ಮನ್ನು ಭಕ್ತಿಯ ಪ್ರಾರ್ಥಿಸುವ. ಆರಾಧನೆ ಒಂದು ಅನುಗ್ರಹ ಪಡೆಯಬೇಕಾಗುತ್ತದೆ. ಅಗ್ನೇಶ ಪರಿಯುತ್ತಮ ನೇತರು ಆರೋಗ್ಯ ಉತ್ತರಾತ್ಮ ಸಂಸತ್ತಾಯ ಸ್ವಾಧೀನ ಕಾಲ ಕಳೆದಲ್ಲಿ ಜಾಗಗೋಡ ಸಂಬಂಧ ಗುಂಬಗಳಾದರೆ ಕ್ಷೇತ್ರ ನೋಡ್ಕೊಂಡು ಸಂಪತ್ತು ಅವಶ್ಯಕತೆ ಅಂದರೆ ಆರೋಗ್ಯ ಉತ್ತರಾತ್ಮ ಮುಖ್ಯವಾದ ಆರೋಗ್ಯಗಳು ವಂಶಾಭಿವೃದ್ಧಿ ಕೂಡ ಸಂಧಾನಗಳು ಮೂಲ ಗೊತ್ತಿನಾದ ಕಲಿಗಳು ಅಧಿಕಾರ ಪಡೆಯುವುದಕ್ಕೆ ನಾಗದೇವಿಯನ್ನು ಗೆದ್ದಿದ್ದು ವಿಚಾರ ಅದನ್ನು ಆರಾಧನೆ ಮಾಡ್ಕೊಂಡು ಅಗ್ನೇಶ ಹೈವಂದನ ಅಂತದ್ದು ಅದನ್ನು ಮೂಲಕವಾದ ಅಗ್ನಿ ಮೂಲಕವಾದ ದ್ರವ್ಯಾಭಿವೃದ್ಧಿ ಆ ಯುವಕರಿಗೆ ಪೂರ ಸ್ವೀಕಾರ ಮಾಡ್ಕೊಂಡು ಎಲ್ಲನೇ ಒಟ್ಟಾಗಲಿ ಆದ ಕರ್ತವ್ಯ ಮೊದಲು ದೇವೇ ಸಾಗಿಕೊಂಡು ಈ ಜಾಗದ ದೇವದೇವಿಯ ಗಳಿಗೆಯಿದೆ ಅನುಗ್ರಹ ಆಗಿದೆ. ಇದೇ ನಾಗದೇವರ ಪರಿಪೂರ್ಣ ಅನುಗ್ರಹ ಈ ಜಾಗದ ಕೈಲಿ ದೋಷವಾಗಲಿ ಅತಿ ನಾಡ ಸೂತ್ರ ದೋಷವಾಗಲಿ ಅತಿ ನಾಡ ನಾಗನಂಗೆ ಉಳಿಯುವ ವಿಚಾರದ ಕೈಗೆ ಬರ್ತೇವೆ ಪೂರ ನಿವಾರಣೆ ಆಗ್ಕೊಂಡು ಕ್ಷೇತ್ರ ನಮ್ಮ ಅಭಿವೃದ್ಧಿ ಅಂತ ಗರ್ಭಿಗ ಮತ್ತು ಕೆಲವು ವ್ಯತ್ಯಾಸ ನಡೆದಿದೆ ನಾವು ಅದನ್ನು ಸಾಕ್ಷಿ ಆ ಮೂಲಕವಾದ ಉಳಿಯುವ ನಾಗರ ನಾವು ಅಪಚಾರ ಆನಿತರ ವನಿಕಾದಿಗಳು ಪೂರ ಶಾಪವನ್ನು ಹೊಡೆದು ಅಗ್ನೇಶ ಬಲಿವಂತ ಮಾತ ನಾಗ ಸುಪ್ರೀತರಾದ ಸುಪ್ರೀತರಾದ ಇಲ್ಲ ಈ ಜಾಗದ ಈ ಒಂದು ಮನಸ್ಸಿನ ಗುರಿಯುವುದು ಇಂಥ ಅಲ್ಲಿ ಸರಿಯಾಗಿ ಪರಿಪೂರ್ಣತೆ ನಾಗದೇವರು ಚಾಮುಂಡೇಶ್ವರಿ ಮಾಡಿದೆ ದೇವರಿಗೆ ಬೆಳೆದ ಮಕ್ಕಳಿಗೆ ತಮ್ಮ ಕುಟುಂಬದ ಸಂಸಾರ ಗ್ರಾಮಸ್ಥರಿಗೆ ಕೆಲಸ ಬೇಕಾದಾಗ ಅವರು ಜಯಗಂಗಾದ ಭಕ್ತರು ಸತ್ಯದ ಬಾಧರು ನಾಗದೇವರನ್ನು ಪ್ರಾರಂಭಿಸಿರುವುದು ಅಸನ್ನ ಕಾರಣದೇವರ ಅತ್ಯುನ್ನತವಾದ ಪ್ರಾರ್ಥನಾಂಗವರ್ಗಯಾಗಲೇ
ಪರಿಸರದ ಕೈಗಳ ಗ್ರಾಮಗಳ ಸಮಿತಿಯ ಕೈಗಳ ಕ್ಷೇಮಾರೋಗ್ಯವಾಗಿ ಸಂಪತ್ತಿನ ನಾಗದೇವಿ ಅನುಗ್ರಹ ಬೆಳಕು ಅನುಗ್ರಹವನ್ನು ದೀಪನ ಬಳಿಕ ಅನುಗ್ರಹ ಕೊಡಲು ಪ್ರಾರ್ಥನೆ ಮಾಡಿ. ಓಂ ತತ್ಪಾವಂ ನಾಶಿಕ್ಯ ಪ್ರಾವರಾಧ ಕ್ಷಮಸ್ವಮೇ. ಓಂ ರಾಷ್ಟ್ರಾಂಪ್ರಿಯಾವಿ ಹರಿದಾನ ಪ್ರಜ್ಞಾಂ ದೇಹಿ. ಸರ್ಪಕೋಪಶಾಪಾನಿವೃತ್ತಾರೋಗಾನ್ ನಾಶೇನಾಚ ದೀರ್ಘಾಯುರಾರೋಗ್ಯ ಪುತ್ರಪೌತ್ರಾಂ ದೇಹಿ. ಓಂ ನಮೋದೇ ಓ ನಾಗ ಇಮಂ ಬಲಿಂಗಣ ಸ್ವಾಹ ಯಜಮಾನ ಸಂಪತ್ಯೋತ್ಸಾಹಂ ಬಾಲಯ ಬಾಲಯ ಸರ್ಪಕೋಪಶಾಪಾನಿವೃತ್ತಾರೋಗಾನ್ ನಾಶೇನಾಚ ದೀರ್ಘಾಯುರಾರೋಗ್ಯ ಪುತ್ರಪೌತ್ರಾಂ ದೇಹಿ. ಓ ಕಾಲಿಯ ಇಮಂ ಬಲಿಂಗಣ ಸ್ವಾಹ ಯಜಮಾನ ಸದಾಗರಂ ಬಾಲಯ ಬಾಲಯ ಸರ್ಪಕೋಪಶಾಪಾನಿವೃತ್ತಾರೋಗಾನ್ ನಾಶೇನಾಚ ದೀರ್ಘಾಯುರಾರೋಗ್ಯ ಪುತ್ರಪೌತ್ರಾಂ ದೇಹಿ. ಓ ಶಂಕಪಾಲ ಇಮಂ ಬಲಿಂಗಣ ಸ್ವಾಹ ಯಜಮಾನ ಸಂಪತ್ಯೋತ್ಸಾಹಂ ಬಾಲಯ ಬಾಲಯ ಸರ್ಪಕೋಪಶಾಪಾನಿವೃತ್ತಾರೋಗಾನ್ ನಾಶೇನಾಚ ದೀರ್ಘಾಯುರಾರೋಗ್ಯ ಪುತ್ರಪೌತ್ರಾಂ ದೇಹಿ. ಓ ಭೂಧರ ಇಮಂ ಬಲಿಂಗಣ ಸ್ವಾಹ ಯಜಮಾನ ಸಂಪತ್ಯೋತ್ಸಾಹಂ ಬಾಲಯ ಬಾಲಯ ಸರ್ಪಕೋಪಶಾಪಾನಿವೃತ್ತಾರೋಗಾನ್ ನಾಶೇನಾಚ ದೀರ್ಘಾಯುರಾರೋಗ್ಯ ಪುತ್ರಪೌತ್ರಾಂ ದೇಹಿ. ಓ ವಾಸುಕಿ ಇಮಂ ಬಲಿಂಗಣ ಸ್ವಾಹ ಯಜಮಾನ ಸಂಪತ್ಯೋತ್ಸಾಹಂ ಬಾಲಯ ಬಾಲಯ ಸರ್ಪಕೋಪಶಾಪಾನಿವೃತ್ತಾರೋಗಾನ್ ನಾಶೇನಾಚ ದೀರ್ಘಾಯುರಾರೋಗ್ಯ ಪುತ್ರಪೌತ್ರಾಂ ದೇಹಿ. ಓ ನವ ಮಲಮಂಡಲಾಧಿಪತಾಭ್ಯೋ ನಮಃ. लं प्रजागन्धम् अम्माकाशात्मपुष्पं यं वायुवादूपं नमग्नादिवं गुणात्मनैवेद्यं सर्पादियत्वं बीजवादुकीनागराय देवताभ्योपचारपूजां समर्पयामि. षष्ठीपदमण्डलदेवताभिप्रदान अनुज्ञां देहि. दिवो ये वासु श्रीनागराजस्वामिने नमः. मन्त्रे पुष्पाञ्जलिं समर्पयामि.
ಓಂ ಶ್ರೀ ಗುರುಗಣಾಧಿಪತಯೇ ನಮಃ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಗಣಾಮಣಿಗಣೋಪೀತಂ ದತ್ತರಾಂಚದಂ ಪಾಹಿಮಾ ಭಕ್ತ್ಯಾ ಕೃಪಾಲೋ ದೀನವತ್ಸಲ ಜ್ಞಾನತೋ ಅಜ್ಞಾನತೋ ವಾಪಿ ಕೃತಸರ್ಪವದೋ ಮಯಾ ಜನ್ಮಾಂದ್ರೇತದೀತಸ್ಮಿನ್ ಮತ್ಪೂರ್ಯತವಾಮಿ ಭವ ತತ್ಪಾಪಂ ನಾಶೇ ಕ್ಷಿಪ್ರ ಅಪರಾಧಂ ಕ್ಷಮಸ್ವ ಮೇ ಅಂತ ಪ್ರತ್ಯಕ್ಷವಾದ ಪರೋಕ್ಷವಾದ ನಿರಂತರ ನಮ್ಮ ಪಾಲಿಗೆ ಅನುಗ್ರಹ ಮಲ್ಪಾವನ್ನು ಉತ್ತೇರುವಂಥ ಶಾಸ್ತ್ರ. ನವಗ್ರಹ ಶುಭಾ ಸೌಮ್ಯ ಯುಕ್ತಾನಂದವರದಾಯಕ ಆಯುರಾರೋಗ್ಯ ಆನಂದ ವಾಜಿತಾಟ ಫಲಪ್ರದ ಮಂಡಲಕ್ಕರಿ ಕಲಿಯುಗದ ಕಾಲಪುರುಷನ ವರ್ಮ ಅಂಗಲಾದಿ ನವಗ್ರಹಗಳಿತ್ತಂದು ಪ್ರತಿವಂಜಿ ಕರ್ತವ್ಯವೆಲ್ಲ ನಮ್ಮ ಕೈತೆ ಕಾಲ ಕಾಲಕ್ಕೆ ಅನುಗುಣವಾದಿ ನವಗ್ರಹಗಳ ಮಲ್ಪಾವನ್ನು ಹೋಗಿರುವುದು ಕೂಡ ಶಾಸ್ತ್ರ ಐದು ನಿಯಮ. ಅಂದರೆ ನವಗ್ರಹ ಅನುಕೂಲದ ಸತ್ಯವಸ್ತ್ರವಾದಿ ರಂಗಪ್ಪನ ಅನಾನುಕೂಲ ಪರಿಹಾರಗೋಸ್ಕರವಾದಿ ನವಗ್ರಹ ಶಾಂತಿಯವನ ಪುರಸ್ಕರವಾದಿ ನವಗ್ರಹ ದೇವಿಯನ್ನು ಅನುಗ್ರಹ ಪ್ರಸಾದ ಪಡೆಯೊಂದು ನವಗ್ರಹ ಶಾಂತಿಯ ಆ ಮಂಗಳ ಕಾಲಡು ಆ ದುರ್ಗಾಹವನ ಪುರಸ್ಕರವಾದಿ ಸರ್ಪಪ್ರಧಾನ ಸರ್ಪತ್ರಿಯ ಮಂತ್ರಗಳು ಆಹುತಿ ಬರಲೆಕ್ಕ. ಅಂಜನೆಯ ಸರ್ವತರವಾದ ವಿಘ್ನ ಪರಿಹಾರಾರ್ಥವಾದಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾವಣ ಷಡ್ಗುಣ ದೋಷ ಪರಿಹಾರಾರ್ಥವಾದಿ ಉಪ್ಪು ಪುಡಿ ಖಾರ ಚೀಪೆ ಕೈಪೆ ಒಗರು ಬರದೆ ಷಡ್ರಸಾರ ನಿರ್ಮಿತ ನಮ್ಮ ಬಂಜಿಡು ಕೂಡ ವಾ ಷಡ್ರಸಾನದ ಗುಣಾತ್ಮವಾದಿ ಮಾನಸಿಕವಾದ ವ್ಯತ್ಯಾಸವನ್ನು ಮಂಜು ದೋಷ ಬರಂದಿ ಲೆಕ್ಕ ಆದಿತಾರಾಯಣ ಗಣಹೋಮನೆ ಮಹಾಗಣಪತಿಗೆ ಅರ್ಪಣೆ ಮತ್ತೊಂದು ಮಹಾಗಣಪತಿಗೆ ಮಂಗಳ ಪ್ರಸಾದ ಪಡೆಯುವ ಲೆಕ್ಕ. ಈ ರೀತಿಯಾಗಿ ನನಗೆ ಈ ಜಾಗಿಣಿ ಪ್ರಧಾನವಾದ ಆರಣಿಕೆ ಕೊಟ್ಟದೊಂದಿ ನಾಗದೇವಿಯನ್ನು ಸಾಹಿತ್ಯ ಇದರ ನಾಗದೇವಿಯನ್ನು ಸಾಹಿತ್ಯ ಆರಾಧನೆ ಮಾಡಿಕೊಡ್ಬಿಟ್ಟು ಹಿರಿಯಾಕಲು ಪಡೆದುಕೊಡ್ತೇನೆ. ಆ ಪ್ರಾಯಶ್ಚಿತ್ತ ಬಂಡ ಪ್ರಾಯ ಚಿತ್ತಾದ ಕೋಡೆ ಬಂಡಿಲಕ್ಕನೆ ನಾಗದೇವಿಯನ್ನು ಆರಾಧನೆ ಪ್ರಧಾನ ಪ್ರಾಯಶ್ಚಿತ್ತ ಕರ್ಮಗರಡಿ ಮುಂಜಾದಿ ನಿರ್ಣಯ ಹೊಂದಿ ಅಂಜಾಡ ಆಶ್ಲೇಷ ನಿಯಾಮಕ ಬಲಿಪ್ರಧಾನಾದಿ ಕರ್ತವ್ಯ ಆಶ್ಲೇಷ ನಕ್ಷತ್ರಧಾರಿ ಮಲ್ಕೊಡ್ಬಿಟ್ಟು ಇತ್ತಲ್ಲ ಪೌರ್ಣಮಿ ಇತ್ಯಾದಿ ಪುಣ್ಯ ಬರುವ ಕಾರಣ ವಿಶೇಷವಾದ ಫಲವನ್ನು ಸಾಧ್ಯ ಉಂಟು. ಅಂಜಾಡ ಏರಿಕೆ ಚತುರ್ದಶಿ ಉಪರಿಯಾದ ಪೌರ್ಣಮಿ ಬರ್ಪಡುತ್ತ ಪುಣ್ಯ ಬರುವ ಕಾರಣ ನಾಗದೇವಿಯನ್ನು ಆರಾಧನೆ ಮಾಡ್ತಾರೆ. ಭಾಗ್ಯವು ನಿಖರಪಾಲ ದೇವಿಯನ್ನು ಒದಗಾದ ಕೊಡ್ತೀವಿ. ಅಂಜಾಡ ಆ ನಾಗದೇವಿಯನ್ನು ಆರಾಧನೆ ಮಾಡ್ತಾಂಡ ರಂಗದಾದ ಪುಣ್ಯಕ್ಕೆ ಚರ್ಮ ರಕ್ತನೇತ್ರ ಶ್ವಾಸರೋಗ ಭವಾರಿ ಪುಣ್ಯಕ್ಕೆ ಚರ್ಮರೋಗ ನೆತ್ತರದ ರೋಗ ಶ್ವಾಸರೋಗ ಅಂದರೆ ಕಣ್ಣದ ರೋಗಾದಿನ ಮಾತ್ರ ಪರಿಹಾರವಾಗುಂಡು. ಅಂಜಾಂಡ ಆ ವೈಯಕ್ಯವಾದ ದೈಹಿಕವಾದ ಗುಣ ರೋಗ ಪರಿಹಾರಗೋಸ್ಕರ ನಾಗನ ಆರಾಧನೆ ಮಾಡ್ತಾಂಡ ಕ್ಷೇತ್ರದಾದ ಫಲ ಉಂಡು ಒಂದು ಕೇಳಿದಾಗ ಮಾತೆರಲೋಪಿ ನಾಗಚರ್ಮ ವ್ಯಾಧಿದ ಕ್ಲೇವ್ ಪಣಿಮೂಡು ನಂಗೆ ಏನೇನು ತೊಗೊಂಡಲ್ಲ ಒಂಜತ್ತು ಒಂಜಿ ರೂಪ ನಾಗನ ಮೋನಿನೇ ನಟ ಮಧ್ಯಾಹ್ನ ಉರಿಯನ ಮೋನಿನ ತೋಜುಂಡು. ಅಂಜಾಂಡ ನಾಗನ ದೋಷ ಬಂದ್ಬಿಡವು ಮೂರು ಉಂಡ ಅಂತ ಕೇಳಿದಾಗ ನಂಗೆ ಉಂಡು ಒಂದು ತೋಜುಂಡು. ಅದೇ ಪ್ರಾಕೃತಿಕವಾದ ನಾಗ ಸಂಬಂಧಪಟ್ಟ ದೋಷಾದ ನಂಗೆ ಪ್ರತ್ಯಕ್ಷವಾದಿ ಪರೋಕ್ಷವಾದ ವಾದಿ ಪಡಿತಾಂಡ ಅವೈದ ಮಾತ ಪರಿಹಾರಗೋಸ್ಕರವಾದಿ ನಾಗದೇವಿಯನ್ನು ಆರಾಧನೆ ಮಾಡ್ಕೊಳ್ಳೋದು. ನನ್ನ ಜ್ಯೋತಿಷ್ಯರ ಬಂದ್ಬೇರಿ ನಾವು ಆರ್ಥಿಕಾಧಿಪತಿ ಕಾಸು ಬರಡೋದಿತ್ತಂಡ ಕಾಸಿಜ್ಜಿ ಬಂದ್ಬಿಡೋಳು ಕಾಸು ನಂಗೆ ದೊರೆದು ಬರುದಾಂಡ ಕಾಸು ಕೇಳಿನವಳು ತಿಕ್ಕೋಡಿದ್ದಾಂಡ ಕೋರ್ಪುಣಕ್ಕೆ ಕೊರಡುದಾಂಡ ಕಾಲದ ಬತ್ತು ಎತ್ತೋಡುದಾಂಡಲ ನಾಗದೇವಿಯನ್ನು ಆರಾಧನೆ ಮಾಡು. ನಾಗದೇವಿ ಜಾತಕ ಜ್ಯೋತಿಷ್ಯರು ರಾಹುಚಂದ್ರ ಮಲ್ಪಾದಿತ್ತಂಡ ರಾಹು ಆರ್ಥಿಕಾಧಿಪತಿಯಾದಿ ನಂಗೆ ಪರಿವರ್ತಿತವಾದಿ ಈ ಕ್ಷೇತ್ರದಾದಾಂಡಲ ನಾಗ ಸಂಬಂಧಪಟ್ಟ ದೋಷ ಇತ್ತಂಡ ತ್ರಾಹಿ ಮಹಾಭೋಗಿನ್ ಸರ್ಪೋಪತ್ರವದುಕ್ಕಿತ ಸಂತತಿಂ ದೇಹಿ ಮೇ ಪುಣ್ಯ ನಿರ್ದುಷ್ಟಾಂ ಏಕದೇಹಿನಿ ಪ್ರಪನ್ನಂ ಪಾಹಿಮಾ ಭಕ್ತ್ಯ ಕೃಪಾಲೋ ದೀನವತ್ಸಲ ಜ್ಞಾನದೋ ಅಜ್ಞಾನದೋ ವಾಪಿ ಘಟಸರ್ಪವಧೋಮಯ ಜನ್ಮಾಂಧ್ರೇ ತದೈ ತಸ್ಮಿನ್ ಮತ್ಪೂರಿ ನವಾನುಭೋ ಮಂಡಿಲಕ್ಕರೆ ಜನ್ಮಾರ್ಥವಾದ ಕರ್ಮದ ದೋಷ ಇತ್ತಂಡ ನಾಗದೋಷವಾದ ನಂಗೆ ಪ್ರಾಪ್ತಿಯಾಗುತ್ತಿಲ್ಲ ಪಂಚಿತ್ಯ ದೋಷವಾದ ಪರಿಹಾರಗೋಸ್ಕರವಾದ ನಾಗದೇವಿನ ಆರಾಧನೆ ಮಾಡ್ಬೋದು. ಅಂದರೆ ಮಾತಾ ಪಿತೃ ಗುರು ವಚನ ಉಲ್ಲಂಘನಾದ ದೋಷಗಳ ನಂಗೆ ಬರ್ಪಡಿ ನಾಗದೋಷ ಬಂದಿರಿ. ಮಾತಾ ಅಪ್ಪಿನ ಪಾತ್ರೆ ನೀರಿನಾರ್ಥವಾದಿ ಪಿತೃ ಅಪ್ಪಿನ ವಚನ ನೀರಿನಾರ್ಥವಾದಿ ಅಂಜನೆ ಗುರು ಬ್ರಾಹ್ಮಣ ದೋಷಗೆ ನಮ್ಮ ಕಾರಣ ಬಂಡಲ ಅಂಜನೆ ಮಾತಾ ಪಿತೃ ಗುರು ವಚನ ಉಲ್ಲಂಘನಾದಿ ಸರ್ಪಾಟ ಸರ್ಪಶೀಜಬಂಧನ ವತ್ಸನ ತಾಡನ ಕ್ರೀಡ ವದ ವಿಕ್ರಯ ಸರ್ಪಾಶಿಲ ಗುಹಾ ಗೋಪುರ ವಲ್ಮೀಕಚ್ಛೇದನ ವೃಕ್ಷಚ್ಛೇದನ ದೇವಾಲಯ ಜಲಾಶಯಾದಿ ನಾಶನ ಸರ್ಪವೀತಿ ಮಲಿನೀಕರಣ ಗ್ರಹಗೋಷ್ಠಾದಿ ನಿರ್ಮಾಣ ಸರ್ಪಕೇಲಿ ದರ್ಶನ ದಂಷ್ಟೋತ್ಕೀರಣ ವಿಷಸಂಗ್ರಹ ವಿಷವಿಕ್ರಯ ಸರ್ಪೋಪಜೀವನ ಗಾನ ಮಾರಣಾದಿ ಸಮಸ್ತ ಪಾಪಕ್ಷಯಾರ್ಥಂ ಪಡೆದು ಏಕೇತಿ ಸಾವಿರ ವಿಧವಾದ ಕೂಡ ದೋಷವರ್ಪಣಿತ್ತಂದಾಡಲ ಆಶ್ಲೇಷಣೀಯಾದ ಬಲಿಯಾದ ಕೂಡ ನಾಗನ ಆರಾಧನೆ ಏರು ಕಲಿಯುವುದು ಈ ಪರಶುರಾಮ ಶಕ್ತಿದ ನಾಗನ ನಾಟ್ಯ ಹೊಲ್ಪೇರ ಅಕ್ಕಳಿಗೆ ನಾಗದೋಷ ಪರಿಹಾರವಾದಿ ಆರೋಗ್ಯ ಪುತ್ರ ಸಂತಾನ
ಇತ್ಯಾದಿ ಮಾತ್ರ ನಿರಂತರ ಪ್ರಾಪ್ತಿಯಾಗುವುದು ಶಾಸ್ತ್ರ ಕಲ್ಯಾಣ ಪುತ್ರಾದ ಬಂದಾಂಡ ಈಡಿವರ್ಪಣ ಜನಕವಿಟ್ಟು ಮನಸ್ಕರಾಗಿತ್ತಂದು ಭರ್ತನೆಗಳಿಗೆ ನಾಗದೋಷ ಸಹಿತವಾದಿ ದೇವಿಕೋಪ ಸಹಿತವಾದಿ ಸ್ತ್ರೀಕೋಪ ಸಹಿತವಾದಿ ಸರ್ವ ಕೋಪ ಶಾಪಾದ ಪರಿಹಾರ ಒಂದು ಮೂರ್ಣವ ಪರಿಚಿತ ಗಂಧ ಅದರ ಪಾಡೋಣಿಚಿತ್ರ ಗಂಧ ಅವು ದೇವಿರಿ ಅವನ ಅನುಗ್ರಹ ಪ್ರಸಾದವಾದ ಅಗ್ಲಕ್ಲ ಪಾಲಗೆ ಅಗ್ಲಕ್ಲ ಭಕ್ತಿ ಅನುಗ್ರಹ ಬಲ್ತಂದು ಕ್ಷೇತ್ರ ಮೆರೆಯಲು ಭಕ್ತಾದಿನ ಭಕ್ತ ಕಷ್ಟದ ಪರಿಹಾರ ಒಂದು ಅಟ್ಲೆ ಮಾದ ಇಷ್ಟಾರ್ಥ ಪ್ರಾಪ್ತಿಯಾಗಲಿಕ್ಕ ಅನುಗ್ರಹ ಆವರಣವನ್ನು ಉದ್ದೇಶವಸ್ತ್ರವಾದಿ ಪ್ರಾಯಶ್ಚಿತ್ತ ಕರ್ಮಾಚರಣೆ ಆ ದುರ್ಗಾಹವನ ನವಗ್ರಹವನ ಆಶ್ಲೇಷ ಪರಿಪ್ರದಾನ ಪುರಸ್ಕರವಾದಿ ಆಶ್ಲೇಷ ಹೋಮನ ಮಂತಂದು ಆ ಮಂತ್ರಿಚಿತ್ರ ಪರಿಪ್ರದಾನ ಕರ್ತವ್ಯ ಕುಟುಂಬಗಾವಣಿ ಭಕ್ತಾದಿಗಾವಣಿ ಮಂತ್ರಿ ಕರ್ತವ್ಯಡಾವಣಿ ಭೂಮಿ ಗರ್ಭ ಸಮಯದಾವಣಿ ನಾಗನ ಭೀತಿ ನಾಗ ಸಂಬಂಧಪಟ್ಟ ದೋಷಲು ನಾಗರ ತೆತ್ತಿ ಇತ್ಯಾದಿ ನಾಶಾದಿತ್ಯಕಾಂಡ ನಾಗ ಆ ಮಂತ್ರಿಚಿತ್ರ ಆ ಆಶ್ಲೇಷ ಪ್ರಧಾನವಾದಿ ನಾಗದೋಷ ಪರಿಹಾರವಾದಿ ನಾಗನ ಅನುಗ್ರಹ ಪ್ರಾಪ್ತಿಯಾವೊಂದು ಕ್ಷೇತ್ರ ಮೆರೆಯೊಂದು ನಮ್ಮ ಮಾತ ಮೆರೆಪಾವೊಂದು ಎರಡು ಭಕ್ತಿ ಎಲ್ಲ ನಿಮಿತ್ತದ ಕರ್ತವ್ಯ ದೇವಲ್ಪಾದ ನಾಗದೇವರ ಚಿಂತಿಸಿದಾರರು ಭಕ್ತಿಪೂರ್ವಕವಾದ ಭಕ್ತಿದ ಪ್ರಾರ್ಥನೆ ಗಣಾಮಣಿಗಣೋಪೇತಂ ದತ್ತಗಾಂಜನಿಭಂ ಜಾಯಾವಿ ಪನ್ನಗಾದೀಶಂ ಮಾತಾನದನದಂಜಿದಂ ನಾಗದೇವರಿಗೆ ಸಂವಿಧಾನಕ್ಕೆ ಗೋವಿಂದಾರಿ ಗೋವಿಂದ ಕಾರುಣ್ಯಭಾವೇನ ರಕ್ಷ ರಕ್ಷ महेश्वरः गुरुरेव जगत्सर्वं तस्मै श्री गुरवे नमः ओम सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा ओम श्री सरस्वती नमः गौरी नारायणी नमोस्तुते हुशारावಡ
ಸರಿಯಾಗಿ